ಕಂದಾಯ ಇಲಾಖೆ ಅಧಿಕಾರಿಗಳು ಬಡ ಕುಟುಂಬಗಳ ಸಮಸ್ಯೆಯನ್ನು ಗಾಳಿಗೆ ತೂರುತ್ತಿದ್ದಾರಾ ಎಂಬ ಪ್ರಶ್ನೆ ಕೇಳಿ ಬಂದಿದ್ದು ತುರುವೇಕೆರೆ ತಾಲೂಕಿನ ದಂಡಿನಶಿವರ ಹೋಬಳಿಯ ಅಕ್ಕಳಸಂದ್ರ ಗ್ರಾಮದ ನಿವಾಸಿ ಶಬಾನಾ ಬಾನು ಎಂಬವರ ಮನೆಗೆ ಸುಮಾರು ವರ್ಷದಿಂದ ಹಾದು ಹೋಗಲು ದಾರಿ ಇದ್ದು ಕೆಲ ದಿನಗಳ ಹಿಂದೆ ಬಲಾಢ್ಯ ಹಣವಂತರು ಈ ಕುಟುಂಬ ಓಡಾಡುವ ದಾರಿಗೆ ಅಡ್ಡಲಾಗಿ ಬೇಲಿಯನ್ನು ಹಾಕಿದ್ದಾರೆ. ಇದರ ವಿಷಯವಾಗಿ ಶಬಾನಾ ಬಾನು ಅವರ ಕುಟುಂಬ ಪೊಲೀಸ್ ಠಾಣೆಗೆ ದೂರು ಕೂಡ ಸಲ್ಲಿಸಿದ್ದಾರೆ. ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ಈ ಕುಟುಂಬ ಇದಕ್ಕೆ ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ದೂರು ಕೂಡ ಸಲ್ಲಿಸಿ ಸಮಸ್ಯೆ ಬಗೆಹರಿಸಲು ಹೇಳಿದ್ದಾರೆ. ಇನ್ನು 8-10 ದಿನವಾದರೂ ತಾಲೂಕು ಕಚೇರಿ ಕಂದಾಯ ಇಲಾಖೆ ಅಧಿಕಾರಿಗಳು ಈ ಬಡ ಕುಟುಂಬದ ಸಮಸ್ಯೆಯನ್ನು ಆಲಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಈ ಕುಟುಂಬ ನೇರ ಆರೋಪ ಮಾಡುತ್ತಿದೆ. ಇದರ ಬಗ್ಗೆ ಗಮನ ಹರಿಸಿ ತಾಲೂಕು ದಂಡಾಧಿಕಾರಿಯಾದ ರೇಣುಕುಮಾರ್ ಅವರು ಈ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡುತ್ತಾರಾ ಕಾದು ನೋಡಬೇಕು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ನಮ್ದು ಅಕ್ಕಳಸಂದ್ರ. ಅವಮ್ಮ ಒಂದ್ ದಿವಸ ಜಗಳ ಮಾಡುತ್ತೆ, ಸುಮ್ನೆ ಬೈತಾಳೆ, ಬೇಲಿ ಹಾಕೈತಿ ಇಲ್ಲಿ ನಮ್ಗೆ ತೊಂದ್ರೆ ಬಹಳ ಹಿಂಸಾ ಕೊಡ್ತಾಳೆ. ಕಂಪ್ಲೇಂಟ್ ಕೊಟ್ಟಿದ್ದು ಸರ್, ಕಂಪ್ಲೇಂಟ್ ಕೊಟ್ಟಿದ್ರೆ ಕೋರ್ಟ್ ಹೋಗ್ರಿ ಅಂದವ್ರೆ. ತಾಲೂಕ್ ಆಫೀಸ್ ನಲ್ಲಿ 3 ದಿವಸ ಬಂದ್ ಇದ್ ಮಾಡಿದೀವಿ, ಏನು ಹೇಳ್ತಾ ಇಲ್ಲ ತಾಲೂಕ್ ಆಫೀಸ್ ನಲ್ಲಿ. ಈಗ ನಿಮ್ಮ ಮನೆಗೆ ಅಡ್ಡಲಾಗಿ ಬೇಲಿ ಹಾಕೋರು, ಚರಂಡಿಗೆ ಬೇಲಿ ಹಾಕೋರು. ಅಲ್ಲಿ ರಸ್ತೆ ಇತ್ತ ಮೊದಲು? ಐತೆ ಮೊದ್ಲು. ಆಗ್ಲೇ 40 ವರ್ಷದಿಂದ ಅಲ್ಲಿ ಇದ್ ಮಾಡ್ತಾ ಇರೋ ಸರ್ ನಾವು ಮನೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಆನ್ಸರ್ ಹೇಳ್ತಾ ಇದ್ದಾರೆ? ಎಷ್ಟು ದಿವಸದಿಂದ ಹಿಂದೆ ನೀವು ಕಂಪ್ಲೇಂಟ್ ಮಾಡಿದ್ರಿ? ನಾವು ಕಂಪ್ಲೇಂಟ್ ಮಾಡಿ ಆಗ್ಲೇ 15 ದಿವಸ ಆಗಿತ್ತು ಸರ್. 15 ದಿವಸ 20 ದಿವಸ ಆಗೈತೆ. ಅವ್ರು ಕೋರ್ಟ್ ಹೋಗ್ರಿ ಅಂತವ್ರು. ಅವರು ಕೋರ್ಟ್ ಹೋಗ್ಲಿ ಅಂತವ್ರೆ. ಕೋರ್ಟ್ ಹೋಗ್ರಿ ಅಂತವ್ರೆ. ನಮ್ಗೆ ತಿರ್ಗಾಡಿದ್ರು ಬೈತಾಳ, ಬಂದ್ ತಿರ್ಗಾಡಿದ್ರು ಬೈತಾಳ. ಯಾರು ಬೇಲಿ ಹಾಕಿರೋರು ಬೈತಾ ಇದ್ರು. ಅವಮ್ಮ ಬೈತಾ ಹೇಳೋದ್ ದಿವಸ ಅವಮ್ಮ ಬೈತಾ ಐತಿ. ತಾಲೂಕ್ ಆಫೀಸ್ ನಲ್ಲಿ ಬಂದು ಈ ದಿವಸ ತಿರ್ಗಾಡಿದ್ರು ಏನು ಹೇಳ್ತಾ ಇಲ್ಲ. ಏನ್ ಹೇಳ್ತಾರ ಅವರು ತಾಲೂಕ್ ಆಫೀಸ್ ನಲ್ಲಿ? ಇವತ್ ಬರ್ರಿ ನಾಳೆ ಬರ್ರಿ ಅಂತವ್ರೆ. ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಮನೆ ಕಂದಾಯ ಐತೆ, ಪಾಣಿ ಐತೆ, ಎಲ್ಲ ಮಾಡಲ್ಲ. ದಾರಿ ಇಲ್ಲ ಮೊದ್ಲು.